ಸಿಂಗಾಪುರದಲ್ಲಿ ನಡೆದ ಇಂಟರ್ನ್ಯಾಷನಲ್ ಐಸ್ ಸ್ಕೇಟಿಂಗ್ನಲ್ಲಿ 2 ಚಿನ್ನದ ಪದಕ ಪಡೆದ ಮಂಗಳೂರಿನ ಕುಮಾರಿ ಅನಘಾ ತಾಯ್ನಾಡಿಗೆ ಮರಳಿದ್ದಾರೆ. ಇಂದು ಬೆಳಗ್ಗೆ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅನಘಳನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು. ಮಂಗಳೂರಿನ ಉದ್ಯಮಿ ಮಾಸ್ಟರ್ ಫ್ಲವರ್ಸ್ನ ಮಾಲಕ ಫಕೀರಬ್ಬ ಹೂವಿನ ಹಾರ, ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದ್ರು. 8 ವಯಸ್ಸಿನ ಒಳಗಿನ ಐಸ್ ಸ್ಕೇಟಿಂಗ್ನಲ್ಲಿ ಅನಘಾ ಮೊದಲ ಬಾರಿಗೆ ಭಾರತಕ್ಕೆ ಚಿನ್ನದ ಪದಕ ಗೆದ್ದುಕೊಟ್ಟಿದ್ದಾಳೆ. ಸೌತ್ ಈಸ್ಟ್ ಏಷ್ಯನ್ ಓಪನ್ ಶಾರ್ಟ್ ಟ್ರ್ಯಾಕ್ ಟ್ರೋಫಿ 2020 ಐಸ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಅನಘಾ 500 ಮೀಟರ್ ಹಾಗೂ 333 ಮೀಟರ್ ಐಸ್ ಸ್ಕೇಟಿಂಗ್ನಲ್ಲಿ ಚಿನ್ನ ಗೆದ್ದಿದ್ದಾಳೆ. ಸಿಂಗಾಪುರದ ಜೆಕ್ಯೂಬ್ ಐಸ್ ರಿಂಕ್ನಲ್ಲಿ ಜನವರಿ 4 ಹಾಗೂ 5ರಂದು ನಡೆದ ಟೂರ್ನಮೆಂಟ್ನಲ್ಲಿ 14 ದೇಶದ ಸ್ಕೇಟಿಂಗ್ ಪಟುಗಳು ಭಾಗವಹಿಸಿದ್ರು. ಅಮೆರಿಕ, ರಷ್ಯಾ, ಜಪಾನ್, ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್ ಸೇರಿ ಜಗತ್ತಿನ ಮುಂಚೂಣಿ ಸ್ಕೇಟರ್ಗಳು ಪಾಲ್ಗೊಂಡಿದ್ದ ಟೂರ್ನಮೆಂಟ್ನಲ್ಲಿ ಭಾರತದ ಹುಡುಗಿ ಗೋಲ್ಡ್ ಮೆಡಲ್ ಗಳಿಸಿದ್ದು ಸಿಂಗಾಪುರದ ಆಯೋಜಕರಿಗೆ ಅಚ್ಚರಿಗೆ ಕಾರಣವಾಗಿತ್ತು. ಸಿಂಗಾಪುರದಲ್ಲಿ ಸಿಂಗಾಪುರ್ ಐಸ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ ಐಸ್ ಸ್ಕೇಟಿಂಗ್ ಸೌತ್ ಈಸ್ಟ್ ಏಷ್ಯನ್ ಟ್ರೋಫಿ ಅಂತೇಳಿ, ಅದರಲ್ಲಿ ಅನಘಾ ಬಿಲೋ 8 ಇಯರ್ಸ್ ವಯಸ್ಸಿನ ಸ್ಕೇಟರ್ಸ್ನಲ್ಲಿ ಭಾಗವಹಿಸಿದಳು. ಅದರಲ್ಲಿ 14 ದೇಶಗಳಿಂದ ಮಕ್ಕಳೆಲ್ಲರೂ ಭಾಗವಹಿಸಿದರು. ಅದರಲ್ಲಿ ಇವಳ ಒಟ್ಟಿಗೆ ಆಡಿದರು ಒಂದು 10 ಮಕ್ಕಳಿದ್ದರು ಸ್ಕೇಟರ್ಸ್ಗಳು. ಮತ್ತು ಅದರಲ್ಲಿ ಇವಳು ಎರಡು ರೇಸಲ್ಲಿ ಭಾಗವಹಿಸಿದ್ದು ಅದು 500 ಮೀಟರ್ ಮತ್ತು 333 ಮೀಟರಲ್ಲಿ ಭಾಗವಹಿಸಿ ಗೋಲ್ಡ್ ಮೆಡಲ್ನ ಗೆದ್ದಿದ್ದಾಳೆ. ಮತ್ತು ಅನಘಾ ಈ ವಯಸ್ಸಿನಲ್ಲಿ ಇಂಡಿಯನ್ ಫಸ್ಟ್ ಗರ್ಲ್ ಇಂಟರ್ನ್ಯಾಷನಲ್ ಮೆಡಲ್ ಐಸ್ ಸ್ಕೇಟಿಂಗಲ್ಲಿ ಮಾಡಿದ್ದಾಳೆ. ಇವಳಿಗೆ ಅವಧೂತ್ ತಾವಡೆ ಅಂತೇಳಿ ಸರ್ ಡೆಲ್ಲಿಯಲ್ಲಿ ಅವಳಿಗೆ ಇಂಡಿಯಾ ಕೋಚ್ ಮಾಡ್ತಿದ್ದರು ಇಂಡಿಯಾದಲ್ಲಿ. ಮತ್ತು ನಾರ್ಮಲಾಗಿ ಇವಳು ರೋಲರ್ ಸ್ಕೇಟಿಂಗ್ ಮಾಡ್ತಾ ಇರ್ತಾಳೆ ಪ್ರಾಕ್ಟೀಸು. ಅದರಿಂದ ಇವಳಿಗೆ ಒಳ್ಳೆಯ ಸ್ಟೆಮಿನಾ ಮತ್ತು ಈಸಿಯಾಗಿ ಮಾಡಲಿಕ್ಕೆ ಆಯಿತು. ಹೀಗೆ 14 ಕಂಟ್ರೀಸ್ನವರು ಪಾರ್ಟಿಸಿಪೇಟ್ ಮಾಡಿದರು. ನನ್ನ ಏಜ್ ಗ್ರೂಪ್ನಲ್ಲಿ 10 ಜನ ಇದ್ದರು. 2 ರೇಸ್ ಇತ್ತು, 500 ಮೀಟರ್ಸ್ ಮತ್ತು 300 ಮೀಟರ್ಸ್. ಅವಧೂತ್ ಸರ್, ಲುಕಾತ್ ಸರ್ ಮತ್ತು ಮೇಡಮ್ ಚೂಲಿ ಒಳ್ಳೆ ಕೋಚ್ ಕೊಟ್ಟರು. ಕಾಂಪಿಟೇಷನ್ದು ಮುಂಚೆ ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಮ್ಯಾಮ್ ಸರ್. ನಾನು ಸರಿ ಪ್ರಾಕ್ಟೀಸ್ ಮಾಡಿ ಗೋಲ್ಡ್ ಮೆಡಲ್ ತೆಗೆದೆ. ನಾನು ಫಸ್ಟ್ ಈ ಏಜಲ್ಲಿ ಗೋಲ್ಡ್ ಮೆಡಲ್ ತೆಗಿಲಿಕ್ಕೆ ಇಂಡಿಯಾಗೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್. ಮಂಗಳೂರಿನ ಡಾಕ್ಟರ್ ರಾಜೇಶ್ ಹುಕ್ಕೇರಿ ಹಾಗೂ ಡಾಕ್ಟರ್ ಅನಿತಾ ರಾಜೇಶ್ ದಂಪತಿಯ ಪುತ್ರಿಯಾದ ಅನಘಾ ವಿಜಯ್ ಲೂಟ್ಸ್ ಸೆಂಟ್ರಲ್ ಸ್ಕೂಲ್ನ 4ನೇ ತರಗತಿ ವಿದ್ಯಾರ್ಥಿನಿ. ಐಸ್ ಸ್ಕೇಟಿಂಗ್ನ ಭಾರತ ತಂಡದ ಕೋಚ್ ಅವಧೂತ್ ತಾವಡೆ ಅವರಿಂದ ಅನಘಾ ದೆಹಲಿಯಲ್ಲಿ ಐಸ್ ಸ್ಕೇಟಿಂಗ್ ತರಬೇತಿ ಪಡೆಯುತ್ತಿದ್ದಾರೆ. ಆದಿತ್ಯ ರಾವ್, V4 News 24/7 ಮಂಗಳೂರು.